ನಿರ್ಮಾಣ ಹಂತದಲ್ಲಿದ್ದ ಮನೆಯೊಂದರ ಬಾಗಿಲಿನ ದಾರಂತ ಬಿದ್ದು 6 ವರ್ಷದ ಹೆಣ್ಣು ಮಗುವೊಂದು ಮೃತಪಟ್ಟ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಪುತ್ತಿಲ ಗ್ರಾಮದ ಕುಂಡಡ್ಕ ಗ್ರಾಮದ ಕೇರಿಯಾದ ಕೋನಲೆ ಎಂಬಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕೇರಿಯ ಕೋನಲೆಯ ನಿವಾಸಿಯಾಗಿರುವ ಹಾರಿಸ್ ಮತ್ತು ಅಸ್ಮಾ ದಂಪತಿ ಹೊಸ ಮನೆಯ ನಿರ್ಮಾಣ ಮಾಡ್ತಾ ಇದ್ದು ಬಾಗಿಲಿಗೆ ಅಳವಡಿಸಲು ದಾರಂದ ತಂದಿಟ್ಟಿದ್ರು. ಆಟವಾಡ್ತಾ ಇದ್ದ ಮಗು ಆಲ್ವಿಯಾ ಗೋಡೆಗೆ ಒರಗಿಸಿ ಇಟ್ಟಿದ್ದ ದಾರಂದವನ್ನ ಕೈನಿಂದ ಎಳೆದಿದ್ದಾಳೆ. ಈ ವೇಳೆ ದಾರಂದ ಆಲ್ವಿಯಾ ಮೇಲೆ ಬಿದ್ದಿದ್ದು ತಲೆಗೆ ಗಂಭೀರವಾದ ಗಾಯ ಉಂಟಾಗಿತ್ತು. ತಕ್ಷಣ ಮಗುವನ್ನ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡುವ ಪ್ರಯತ್ನ ನಡೆಸಲಾಗಿತ್ತಾದರೂ ದಾರಿ ಮಧ್ಯೆ ಮಗು ಅಸುನೀಗಿದೆ. ಆಲ್ವಿಯಾ ಕೇರಿಯ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿ ಓದ್ತಾ ಇದ್ದು ಮಗುವಿನ ಅಂತ್ಯ ಸಂಸ್ಕಾರವನ್ನ ಕೇರಿಯ ಮಸೀದಿಯಲ್ಲಿ ನೆರವೇರಿಸಲಾಗಿದೆ.